ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಇತ ವಾರ್ತೆ ದೇವರ ದೇಶದ ಬಂದರ್ಲು ಕರಿನ 9 ವರ್ಷಡು ಬುಲೆಚಲ್ದ ಸಾದಿಡು ಸಾಗೋದುಂಡೊಂದು ಕೇಂದ್ರದ ಬಂದರು ಬೊಕ ಪಡವು ರಾಜ್ಯ ಮಂತ್ರಿ ಶ್ರೀಪಾದ್ ಯೆಸ್ಸೋ ನಾಯಕ್ ಪಂತೆರ ಕುಡ್ಲ ಪಣಂಬುರ್ದ ನವ ಮಂಗಳೂರು ಬಂದರು ಪ್ರಾಧಿಕಾರ NMPAದ ವರ್ಷದ ಪ್ರಶಸ್ತಿ ಪಟ್ಟುನ ಲೇಸಡ್ ಪಾಲ್ದೆತೊಂದು ಆರು ಪಾತಿರಿಯರು ನವ ಮಂಗಳೂರು ಬಂದರು ಪ್ರಾಧಿಕಾರ NMPA ದ ವರ್ಷದ ಪ್ರಶಸ್ತಿ ಕೊರ್ಪನ ಕಾರ್ಯಕ್ರಮ ಸೋಮವಾರ ಅಟ್ಟಣೆ ಆದಿತ್ತಂಡ ಬಂದರು ಪ್ರಾಧಿಕಾರದ ಗುರುಕಾರ್ಯರ ಡಾಕ್ಟರ್ ವೆಂಕಟರಮಣ ಅಕ್ಕರಾಜು ಗುರುಕಾರ್ಮಿಡ್ ಕೇಂದ್ರ ಬಂದರು ಬೊಕ ಹಡಗು ರಾಜ್ಯ ಮಂತ್ರಿ ಶ್ರೀಪಾದ ಯೆಸ್ಸೋ ನಾಯಕ್ ಮಲ್ಲಭಿನ್ಯರಾದಿತ್ತದ ಕಾರ್ಯಕ್ರಮ ಉದಿಪನಾಂಡ್ NMPA ವರ್ಷದ ಪ್ರಶಸ್ತಿಯನ್ನು ಬಂದರದ ಒಟ್ಟುಗು ವಹಿವಾಟು ಮಲ್ಪನ 53 ಜನಕ್ಕೂ ಕೇಂದ್ರ ಮಂತ್ರಿಯರು ಕುರಿತು ಎಟೆಪು ಬೇಕೇರ ಮಂತ್ರಿ ಶ್ರೀಪಾದ ಯೆಸ್ಸೋ ನಾಯಕ್ ಪಾತಿರ್ದ ನವ ಮಂಗಳೂರು ಬಂದರು ಪ್ರಾಧಿಕಾರ 2022-23 ಸಾಲಿಡ್ 41.42 ಮಿಲಿಯನ್ ಮೆಟ್ರಿಕ್ ಟನ್ ಸರಕು ವಹಿವಾಟ ಮಲ್ದಂಡ ಈ ವರ್ಷ 5.4% ಹೆಚ್ಚಿಗೆ ವಹಿವಾಟ ಆತಂಡ ದೇಶದ ಬಂದರ್ಲು ಕರಿನ 9 ವರ್ಷದ್ದು ಬುಲಿಚಿಲ್ದ ಸಾಲಿಡ್ ಸಾಗುಂದುಂಡು ಮಾಮಲ್ಲ ಬಂದರ್ಲೆನ ಒಟ್ಟು ವಹಿವಾಟ 2013-14 555 ಮಿಲಿಯನ್ ಟನ್ ಇತ್ತಿನವು 22-23 ಗಾನಗ 798 ಟನ್ಗೆ ಮುಟ್ಟದೊಂದು ಪಂಡಿರ. It is well known that the maritime gateway to the Karnataka, New Mangaluru port is one of the major ports in India. You may also know that the port was recently conferred with Sagar Shrestha Sanman by the Honorable Union Ministry of Ports, Shipping and Waterways and Ayush for achieving the third amongst the major port based upon the overall performance during financial year 2022-23. ಡಾಕ್ಟರ್ ವೆಂಕಟರಮಣ ಅಕ್ಕರಾಜು ಗುರುಕಾರ್ಮಿದ ಪಾತ್ರ ಪಂಡದು ಕರಿನ ಸಾಲ್ಡ್ ನವ ಮಂಗಳೂರು ಬಂದರು ಪ್ರಾಧಿಕಾರ 41.42 ಮಿಲಿಯನ್ ಮೆಟ್ರಿಕ್ ಟನ್ ಸರಕು ವಹಿವಾಟು ಮಲ್ದಂಡ ಎಂದಿನ 51 ಮಿಲಿಯನ್ ಮೆಟ್ರಿಕ್ ಟನ್ಗೆ ಏರಾವನ 400 ಕೋಟಿ ಒಟ್ಟು ಲಾಭ ಮಲ್ಪನ ಉದ್ದೇಶದ ಒಂದಾಂದು ಪಂಡಿರ. All this is possible only when all of us do a hard work. The homework for this achievement, for the target of getting 2000 by $40 trillion economy by 2047, has started 8 years back. As one of our friends was saying, संकल्प से सिद्धि होता है, सिद्धि से अभिवृद्धि होता है. ये सकारात्मक संकल्प आज का नहीं 8 साल के पहले हुआ है. ಜಿಲ್ಲಾಧಿಕಾರಿ ರವಿಕುಮಾರ್ MR ಪ್ರಾಧಿಕಾರ ಒತ್ತುಗುರು ಕಾರ್ಯರ KJನಾಥ್ ದಕ್ಷಿಣ ರೈಲ್ವೆ IRTS ಮುಖ್ಯ ಟ್ರಾನ್ಸ್ಪೋರ್ಟೇಷನ್ ಮ್ಯಾನೇಜರ್ R ಮುರುಘರಾಜ್ ಕುಡ್ಲಾ ಕಸ್ಟಮ್ ಕಮಿಷನರ್ ಇಮಾಮುದ್ದೀನ್ ಅಹಮದ್ ಪಾಲ್ಗೊಂಡರ. ಮರಿಯಲೋಡು ಕಷ್ಟ ನಷ್ಟ ಎದುರ್ಸಾಯರ ಜನಪ್ರತಿನಿಧುಲು ಬಕ ಅಧಿಕಾರ್ಲನ ಕೂಟ ಸಜ್ಜಾದುಟ್ಪಡೊಂದು ರಾಜ್ಯ ವಿಧಾನಸಭೆತ ಸಭಾಗುರು ಕಾರ್ಯರ UT ಖಾದರ್ ನಿರ್ದೇಶನ ಕೊಡ್ತೀರ. ಕುಡ್ಲಡ್ ನಡಪಾಯಿನ ಮುಂಗಾರು ಬಡ್ಸದೊಂಬತ್ತದ ಸಭೆಟಾರು ಗುರುಕಾರ್ಮೆ ವಹಿಸದ ಪಾತಿರಿಯರ. ಕುಡ್ಲ ಕದ್ರದ ಸರ್ಕ್ಯೂಟ್ ಹೌಸಡು ಸೋಮವಾರ ಮುಂಗಾರು ಬಡ್ಸ ಬರ್ಪನೆ ತುಂಬು ಸಜ್ಜಾಪನ ಬಗೆಟ್ ಸಭೆ ಅಟ್ಟಣೆ ಆದಿತ್ತಂಡ ರಾಜ್ಯ ವಿಧಾನಸಭೆತ ಸಭಾಗುರು ಕಾರ್ಯರ UT ಖಾದರ್ ಗುರುಕಾರ್ಮೆ ವಹಿಸದ ಪಾತಿಡ್ದು ಹೊರಡ್ ಧೋರಣೆ ಬರ್ಪನ ಪ್ರಕೃತಿ ಮುನಿಪನ ತಡೆಪರೆ ಸತಿ ಹೆಜ್ಜೆ ಸಾಮಾನ್ಯ ಜನಕ್ಲಿಗೆ ಬರ್ಪನಂಚಿನ ಕಷ್ಟ ನಷ್ಟ ಕಮ್ಮಿ ಮಲ್ಪರೆ ಕೈ ಕಂಜಿಲೇನು ಬಚಾವ್ ಮಲ್ಪರೆ ಸರಿಯಾಯಿನ ಪುಡ್ತುಡು ಗುಮನ ಕುರಿಯರೆ ಜನಪ್ರತಿನಿಧುಲು ಬೊಕ ಅಧಿಕಾರ್ಲನ ಕೂಟ ಸಜ್ಜಾದು ಪಡೊಂದು ಖಾದರ್ ನಿರ್ದೇಶನ ಕುರಿಯರ. ಜಿಲ್ಲೆದ ಗ್ರಾಮೀಣ ಬೊಕ ನಗರ ಸ್ಥಳೀಯ ಸಂಸ್ಥೆಲನ ಸುತ್ತುಡ್ಲ ಅಧಿಕಾರಿ ಬೊಕ ಕರ್ತವ್ಯಡು ಉಪ್ಪು ನಕ್ಲಿನ ಇತ್ತನೆ ಸಜ್ಜೆ ಮಲ್ಪಡು ಅಪಾಯಲೇನು ಎದುರ್ಸಾಯರ ತಡೆಪನ ಬಗೆಟ್ ಕ್ರಮದೆತ್ತನೋಡು ಚಿಕ್ಕಮಗಳೂರು ಕೊಡಗು ಸಕಲೇಶ್ವರ ಸುತ್ತುಡು ಹೆಚ್ಚ ಪಡಿಸಬತ್ತಂಡ ಜಿಲ್ಲೆಗೆ ನೀರು ಹೆಚ್ಚ ಪರಿತು ಬರ್ಕೊಂಡು ಅಪಗ ಸಮಸ್ಯೆ ಎದುರಾಪುಂಡು ಕುಮಾರಧಾರ ಮುರ್ಕೊಂಡು ಸುದೆ ಕಡಲು ಸೇರ್ನ ಜಾಗಿಲೆಡ್ ಬೊಲ್ಲ ತಮಿಳುಂಡು ಅಲ್ಪದಕ್ಲಿಗೆ ಜಾಗೃತಿ ಮೂಡದು ಒವ್ವೇನಷ್ಟ ಒಂದಿನಂಚ ಜವಾಬ್ದಾರಿ ವಹಿಸುಡಾಪ್ನೊಂದು UT ಖಾದರ್ ಪಂಡಿರ. ಜಿಲ್ಲಾಧಿಕಾರಿ ರವಿಕುಮಾರ್ MR ಪಾತಿರ್ದು SDRF ಕೂಟ ತಯಾರುಂಡು. NDRF ಕೂಟ ಬರೋಡಾತೆ ಮುಂಗಾರು ಮುಗಿಲು ಜೂನ್ 4 ಜಿಲ್ಲೆಗೆ ಪೊಗ್ಗೆರೆ ಉಂಡಂಚಾದ ಜೂನ್ 1 ಸಜ್ಜಾದು ಪಡು ಪ್ರಕೃತಿ ಮುನಿಂಡ ಬೊಲ್ಲೊಟ್ಟು ನಷ್ಟ ಅಂಡ
ಪರಿಹಾರ ಕೊರಿಯರೆ ಮಾತ ತಾಲೂಕು ತಹಸೀಲ್ದಾರರಿಗೆ 3 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಲ್ದನಂದ್ ಪಂಡ್ಯರ. ಶಾಸಕರ ಶಿವಕುಮಾರ್ ರೈ, ವಿಧಾನ ಪರಿಷತ್ ಸದಸ್ಯರ ಹರೀಶ್ ಕುಮಾರ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಕುಮಾರ್, ಜಿಲ್ಲಾ ಪೊಲೀಸ್ ಕಾನೂನು ಬೊಕ್ಕ ಎಡ್ಡ ವ್ಯವಸ್ಥೆ ವಿಭಾಗದ ಡಿಸಿಪಿ ಅಂಶುಕುಮಾರ್, ಹೆಚ್ಚಿಗೆ ಜಿಲ್ಲಾಧಿಕಾರಿ ಕೃಷ್ಣಮೂರ್ತಿ, ಸಹಾಯಕ ಕಮಿಷನರ್ ರಾಜು ಬೊಕ್ಕ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಭೆಟ್ ಪಾಲ್ಗೊಂಡಿರು. ಅಗತ್ಯತೆ ಮತ್ತು ಆ ಪ್ರಾಮುಖ್ಯತೆ ಅಗತ್ಯ ಇರುವಂತಹ ಆಧಾರದ ಮೇಲೆ ತಕ್ಷಣ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಲು ಕೂಡ ಸೂಚಿಸಲಾಗಿದೆ. ಇದು ಈ ವರ್ಷ ಮಾತ್ರ ಅಲ್ಲ, ಮುಂದಿನ ವರ್ಷ ಕೂಡ ಪ್ರಯೋಜನ ಆಗ್ತದೆ. ಇವತ್ತು ಪಶು ಮತ್ತು ಇಲಾಖೆಗೆ ಮೇವು ಇರಲಿ, ಒಂದು ರೋಗ ಬರದ ರೀತಿಯಲ್ಲಿ ಫುಡ್ ಅಂಡ್ ಮೌತ್ ಡಿಸೀಸ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ಔಷಧ ಮತ್ತು ಇಂಜೆಕ್ಷನ್ ಏನಿದೆಯಾ ಅದೆಲ್ಲವೂ ಕೂಡ ಇವತ್ತು 100ಕ್ಕೆ 100 ಇವತ್ತು ಕೊಡಲಿಕ್ಕೆ ತೀರ್ಮಾನಿಸಲಾಗಿದೆ. ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅಗತ್ಯ ಇರುವ ಕಡೆ ಈ ಒಂದು ಕಾಲಘಟ್ಟದಲ್ಲಿ ಯಾವುದೇ ಒಂದು ಪರಿಸ್ಥಿತಿ ಎದುರಿಸಲು ತಯಾರಾಗಿ ನಿಲ್ಲಬೇಕಂತ ಕೂಡ ಇವತ್ತು ಸೂಚಿಸಲಾಗಿದೆ. ಋತುಸ್ರಾವ ಪ್ರಕೃತಿಗೆ ಸರಿಯಾದ ಆವಡಾಯಿನ ಕಿರಿಯೆ ಅಂಡ ಐನು ಸೀಕಂದ್ ಪನ್ಯರ ಹೆಸರು ಮಂದಿರ ಗೊತ್ತಿಜ್ಜಾದ ನಕ್ಲೆಗೆ ಜಾಗೃತಿ ಮೂಡವಡಾತನಿಂದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಕುಮಾರ್ ಪಂತೆರ್ ಕುಡ್ಲಡಂಗಾರೆ ಅಂತಾರಾಷ್ಟ್ರೀಯ ಋತುಸ್ರಾವ ದಿನಾಚರಣೆ ಕಾರ್ಯಕ್ರಮ ಉದಿಪನ ಮಲ್ತದ 6 ಪಾತಿರಿಯರು. ಗ್ರಾಮೀಣ ಪರ್ಪನ ನೀರು ಬೊಕ್ಕ ನೈರ್ಮಲ್ಯ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಬೊಕ್ಕ ಪಂಚಾಯತ್ ರಾಜ್ ಇಲಾಖೆ, ಸ್ವಚ್ಛ ಭಾರತ್ ಮಿಷನ್ ದಕ್ಷಿಣ ಕನ್ನಡ ಎಂದ ಒಟ್ಟು ಸಿರಿಗೆಡ ಅಂತಾರಾಷ್ಟ್ರೀಯ ಋತುಸ್ರಾವ ದಿನಾಚರಣೆ ಕಾರ್ಯಕ್ರಮ ಕುಡ್ಲದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸಭಾಂಗಣಡು ನಡೆತಂಡ. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಕುಮಾರ್ ಪುಗ್ಗೆರಾಪದ ಕಾರ್ಯಕ್ರಮ ಉದಿಪನ ಮಲ್ತಿರ. ಸಭಾ ಕಾರ್ಯಕ್ರಮಟು ಡಾಕ್ಟರ್ ಕುಮಾರ್ ಪಾತಿರ್ದ ಇತ್ತ ಮಾತಿರ್ಲ ಗೇನ ಇತ್ತಿನಕ್ಲು ಬುದ್ಧಿವಂತರಾದುಲ್ಲೇರ ಋತುಸ್ರಾವ ಪ್ರಕೃತಿಗೆ ಸರಿಯಾದ ಆವಡಾಯಿನ ಕಿರಿಯೆ ಅಂಡಾಯಿನ ಸೀಕಂದ್ ಪನೇರ ಹೆಸರು ಮಲ್ದಡ ಗೊತ್ತಿಜ್ಜ ನಕ್ಲಿಗೆ ಜಾಗೃತಿ ಮೂಡಬಡಾತಂಡ ಆರೋಗ್ಯದ ದಿಟ್ಟಿಡು ಪೊಂಜು ನಕ್ಲು ಗಟ್ಟಿ ಮುಟ್ಟಾದುಪ್ಪಡು ಅಂಚಾದಿತ್ತಂಡ ಕುಟುಂಬ ಸಮಾಜ ದೇಶವನ್ನು ಏಳಿಗೆ ಮಲ್ಪರ ಸಾಧ್ಯ ಅಂದ್ಪಂಡಿರ. ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮದ ಆರೋಗ್ಯ ಅಧಿಕಾರಿ ಡಾಕ್ಟರ್ ಶಶಿಕಲಾ ಋತು ಚಕ್ರದ ದಿನ ಆರೋಗ್ಯ ಕಾಳಜಿ ಪೊಂಜುನಕ್ಲು ದೆತನೊಡಾಯಿನ ದುಂಬತ್ತ ಜಾಗೃತಿ ಬಗೆಟ್ ಪಾತಿರಿಯರ. ಯೋಜನಾಧಿಕಾರಿ ಸಂಧ್ಯಾ ಜಿಲ್ಲಾ ಪಂಚಾಯತ್ ಪೊಂಜು ಅಧಿಕಾರಿಗಳು ಪಾಲ್ಗೊಂಡಿರ. ಮೇ 25 ನಡಪುನ ಅಂತಾರಾಷ್ಟ್ರೀಯ ಋತುಸ್ರಾವ ದಿನ ಎಂಕ್ಲು ಮೇ 30 ಆಚರಣೆ ಮಲ್ತೊಂದಿಲ್ಲ ಅಂದು ಸಂಘಟಕರು ಪಂಡ್ಯರ. ಇವತ್ತು ನಾವು ಮಾತ್ರ ಶಿಕ್ಷಣವನ್ನು ಪಡೆದುಕೊಂಡ್ರೆ ಸಾಕಾಗೋದಿಲ್ಲ. ಸ್ವಚ್ಛತೆ ಬಗ್ಗೆ ಅಥವಾ ನೈರ್ಮಲ್ಯತೆ ಬಗ್ಗೆ ನಾವು ತಿಳಿದುಕೊಂಡ್ರೆ ಸಾಕಾಗೋದಿಲ್ಲ. ನಾವು ಕೂಡ ಬೇರೆಯವರಿಗೂ ಕೂಡ ತಿಳಿಸ್ಬೇಕು. ಒಂದು ದೀಪವನ್ನು ಹಚ್ಚಿದರೆ ಮಾತ್ರ ಮತ್ತೊಂದು ದೀಪವನ್ನು ಹಚ್ಚಲಿಕ್ಕೆ ಸಾಧ್ಯ. ಒಂದು ದೀಪವನ್ನು ಹಚ್ಚದೆ ನಾವು ಇನ್ನೊಂದು ದೀಪವನ್ನು ಹಚ್ಚುತ್ತೇವೆ ಅಂತ ಹೇಳಿದರೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಒಂದು ಅರಿವು ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥ ಒಂದು ಪ್ರಕ್ರಿಯೆ. ಇವತ್ತು ನಾವೆಲ್ಲರೂ ಕೂಡ ಮಹಿಳಾ ಸಬಲೀಕರಣದ ಬಗ್ಗೆ ಮಾತನಾಡ್ತೇವೆ. ಮಹಿಳಾ ಸಬಲೀಕರಣದ ಒಂದು ಭಾಗ ಮಹಿಳೆಯ ಒಂದು ಆರೋಗ್ಯ. ಮಹಿಳೆ ಆರೋಗ್ಯ ದೃಷ್ಟಿಯಿಂದ ಸದೃಢವಾಗಿದ್ದರೆ ಮಾತ್ರ ನಾವು ಮಹಿಳಾ ಸಬಲೀಕರಣವನ್ನು ಸಾಧಿಸಲಿಕ್ಕೆ ಸಾಧ್ಯ. ಮಹಿಳೆ ಆರೋಗ್ಯದ ದೃಷ್ಟಿಯಿಂದ ದೈಹಿಕವಾಗಿಯೂ ಆರೋಗ್ಯವಾಗಿರಬೇಕು, ಮಾನಸಿಕವಾಗಿಯೂ ಆರೋಗ್ಯವಾಗಿರಬೇಕು. ಅಂದಾಗ ಮಾತ್ರ ಒಂದು ಕುಟುಂಬವನ್ನು ಬೆಳಗಿಸಲಿಕ್ಕೆ ಸಾಧ್ಯ ಆಗುತ್ತೆ, ಜೊತೆಗೆ ಸಮಾಜವನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗುತ್ತೆ, ದೇಶವನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗುತ್ತೆ, ಪ್ರಪಂಚವನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗುತ್ತೆ. ಪುತ್ತೂರು ನಗರದ ಪಿದೈದ ಬನ್ನೂರು ಗ್ರಾಮದ ಕುಂಟ್ಯಾನ ಸದಾಶಿವ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಮೌನೀಶ್ ಪನ್ಪನರ್ನ ಇಲ್ಲಡೆ ಸೋಮವಾರ ಪಗೇಲ್ಡೆ ಕಲ್ವೇರ್ ಪೊಗ್ಗುದೇರು. 6 ಲಕ್ಷದ 40,000 ರೂಪಾಯಿ ಬೆಲೆತ ಬಂಗಾರ ಪೆದ್ದೆ ಕಂಡದು ಪೋತುನೊಂದು ಲೆಕ್ಕ ಪಾಡ್ದಿರು. ಪುತ್ತೂರು ನಗರದ ಪಿದೈದ ಬನ್ನೂರು ಗ್ರಾಮದ ಕುಂಟ್ಯಾನ ಸದಾಶಿವ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಮೌನೀಶ್ ಪನ್ಪಿನರ್ನ ಎಲ್ಲೆಡೆ ಸೋಮವಾರ ಪಗೇಲ್ಡೆ ಕಲ್ವೇರ್ ಪೊಗ್ಗುದೇರು. ಕಾಂಡ ಇಲ್ಲಗ ಬೀಗ ಪಾಡ್ದು ಇಲ್ಲಲ್ದಕ್ಲು ಪಿದೈ ಪೊದಿತ್ತೇರ. ಮಧ್ಯಾಹ್ನ 12 ಗಂಟೆಗೆ ಪಿರಬನ್ನಗ ಇಲ್ಲಲ್ದ ಕುರುಬಾಕಿಲ್ದ ಬೀಗ ಪೊಲಿತದ ಕಲ್ವೇರ್ ಪೊಗ್ಗಿದೆನ ಗೊತ್ತಾತಂಡ. ಬಂಗಾರದ ಕಂಟೆ, ಬಂಗಾರದ ಕರಿಯನೆ, ಕೈತ ಬಂಗಾರದ ಪಾಟ್ಲೆ, ಬಂಗಾರದ ಪದ್ರಾಡ್ ಉಂಗಿಲ, ರಡ್ಡು ಕಾಜಿ ಸೇರಿದು ಒಟ್ಟು 6 ಲಕ್ಷ 40,000 ರೂಪಾಯಿ ಬೆಲೆತ 150
152 ಗ್ರಾಂ ಬಂಗಾರ ಪದ್ದೆ ಬೊಕ 50,000 ರೂಪಾಯಿ ಕಂಡದ ಬೋತುನೊಂದು ತಿರಿದು ಬೈದಂಡು. ಡಿವೈಎಸ್ಪಿ ಗಾನಾ ಪಿ ಕುಮಾರ್, ಪುತ್ತೂರು ನಗರ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಸುನಿಲ್ ಕುಮಾರ್ ಜಾಗೆಗೆ ಬೋದು ಸಂಗತಿ ಪಿಂದೊಂದಿರ. ಪೊಲೀಸರ ವಸಂತಗೌಡ ಸುಬ್ರಹ್ಮಣ್ಯ ಬಕ ಪೊಲೀಸ್ ಸ್ವಾನದಳ ಬೆರಳೆಚ್ಚಿ ತೆರಿನಕ್ಲನ ಜಾಗೆಗೆ ಬರ್ಪಾದ ತನಿಖೆ ನಡೆದೊಂದುಂಡು. ಜಾಗತಿಕ ಬಂಟೆರ್ನ ಸಂಗೋಲಿನ ಒಕ್ಕೂಟದ ನಿಲೆಟ್ಟು ಸಮಾಜ ಕಲ್ಯಾಣ ಯೋಜನೆದ ಕಾರ್ಯಕ್ರಮ ಸೋಮವಾರ ಮುಲ್ಕಿ ಕೈತಲ್ದ ಕೂಳೂರು ಕನ್ಯಾನ ಸದಾಶಿವ ಶೆಟ್ಟಿ ಸಂಕೀರ್ಣದ ಪ್ರವೀಣ ಭೋಜಿಶೆಟ್ಟಿ ಆಡಳಿತದ ಆಫೀಸ್ ನಡೆತಂಡ. ಜಾಗತಿಕ ಬಂಟರ್ನ ಸಂಗೋಲಿನ ಒಕ್ಕೂಟದ ನಿಲೆಟ್ಟು ಸಮಾಜ ಕಲ್ಯಾಣ ಯೋಜನೆದ ಕಾರ್ಯಕ್ರಮ ಸೋಮವಾರ ಮುಲ್ಕಿ ಕೈತಾಲ್ದ ಕೂಳೂರು ಕನ್ಯಾನ ಸದಾಶಿವ ಶೆಟ್ಟಿ ಸಂಕೀರ್ಣದ ಪ್ರವೀಣ ಭೋಜಿಶೆಟ್ಟಿ ಆಡಳಿತ ಆಫೀಸ್ ನಡೆತಂಡ. ಒಕ್ಕೂಟದ ಮಹಾದಾನಿ ಕೂಳೂರು ಕನ್ಯಾನ ಸದಾಶಿವ ಶೆಟ್ಟಿ ಕಾರ್ಯಕ್ರಮ ಉದ್ದೀಪನ ಮಲ್ತೇರ. ಸಮಾಜ ಕಲ್ಯಾಣ ಕಾರ್ಯಕ್ರಮಲೇನ ಎಂಆರ್ಜಿ ಗ್ರೂಪ್ ಗುರ್ಕಾರ್ಯರು ಪ್ರಕಾಶ್ ಶೆಟ್ಟಿ ಕೊರಂಕ್ರಪಾಡಿ ಉದ್ದೀಪನ ಮಲ್ತದ ಎಡ್ಡಿಬೇಕೇರ. ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದಾಗ ನಾವು ಕೂಡ ಒಂದು ಹಾಲ್ ಕಟ್ಟೋಣ ಅಂತ ನೋಡ್ತಾ ಇದ್ದೇವೆ ಅಂತ ತಾವು ನನಗೆ ಹೇಳಿದ ನೆನಪು. ಆವಾಗ ನಾನು ಹೇಳಿದೆ, ನೀವು ಯಾಕೆ ಹಾಲ್ ಕಟ್ತಾ ಇದ್ದೀರಿ? ಈಗಾಗಲೇ ನಾವು ಸುಂದರಾಮ್ ಶೆಟ್ಟಿ ಹೆಸರಿನಲ್ಲಿ ಪಕ್ಕದಲ್ಲಿ ಹಾಲ್ ಕಟ್ಟಿದ್ದೇವೆ. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಕೂಡ ಇಲ್ಲ. ಅಷ್ಟೊಂದು ಒಳ್ಳೆಯ ಭವನವನ್ನು ಸುಂದರಾಮ್ ಶೆಟ್ಟಿ ಹೆಸರಲ್ಲಿ ಕಟ್ಟಿದ್ದೇವೆ. ಬಂಟ ಸಂಘಗಳಿಗೆ ಬಹುಶಃ ಇವತ್ತು ಒಂದು ಏನಾದರೂ ಮೀಟಿಂಗ್ ಮಾಡಬೇಕು ಅಥವಾ ನಿಮ್ಮ ಜಾಗತಿಕ ಬಂಟ ಸಂಘಗಳಿಗೆ ಒಂದು ಮೀಟಿಂಗ್ ಮಾಡಬೇಕು ಅಂದರೆ ಒಂದು 100 ಪೀಪಲ್ಸ್ ಒಂದು ಸಣ್ಣ ಹಾಲ್ ಮಾಡಿ ಮತ್ತೊಂದು ದೊಡ್ಡ ಸಂಕೀರ್ಣ ಮಾಡಿ ಇವತ್ತು ನೀವು ಹೇಳ್ತೀರಿ ಎಲ್ಲ ಒಂದು ವೇದಿಕೆ ಮಾಡಿ ಎಲ್ಲರಿಗೂ ಎಲ್ಲ ಸಮಾಜದವರಿಗೆ ಅನುಕೂಲ ಆಗುವ ಹಾಗೆ ಮಾಡೋಣ ಅಂತ ನೀವು ಒಂದು ಅಭಿಪ್ರಾಯವನ್ನು ಇವತ್ತು ಕೊಡ್ತೀನಿ. ರಾಜ್ಯ ವಿಧಾನಸಭೆತ ಸಭಾ ಗುರ್ಕಾರ್ಯರು ಯುಟಿ ಖಾದರ್ ಮಲ್ಲಬಿನೆರಾದಿತ್ತದ ಕಾರ್ಯಕ್ರಮವನ್ನು ಉದ್ದೇಶಿಸಿದ ಪಾತಿರಿಯರು. ಬಹುಶಃ ತಾವು ಇವತ್ತು ಬಂಟರ ಸಂಘ ಮತ್ತು ಬಂಟರ ಸಮುದಾಯ ಇಡೀ ನಮ್ಮ ಸಮಾಜಕ್ಕೆ ಮಾರ್ಗದರ್ಶನ ಕೊಡುವ ಸಮಾಜ ಯಾವುದಿದ್ರೆ ಅದು ಬಂಟರ ಸಮುದಾಯ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಇಡೀ ಎಲ್ಲ ಜಾತಿ ಎಲ್ಲ ಮತ್ತೆಲ್ಲ ವರ್ಗದವನ್ನು ಜೊತೆಯಾಗಿ ಇಟ್ಟುಕೊಂಡು ಒಂದು ಸೌಹಾರ್ದತೆ ಒಂದು ಸಾಮರ್ಥ್ಯದ ಸಮಾಜ ನಿರ್ಮಾಣ ಮಾಡುವಂಥ ಒಂದು ನೇತೃತ್ವದ ಶಕ್ತಿ ಅದು ದೇವರು ನಿಮಗೆ ಇವತ್ತು ಕೊಟ್ಟಿದ್ದಾನೆ. ಆ ಒಂದು ವಿಶೇಷವಾದ ನೇತೃತ್ವ ನೀವು ಸಮಾಜದಲ್ಲಿ ಕೂಡ ವಹಿಸ್ಕೊಳ್ಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು. ಒಕ್ಕೂಟದ ಗುರ್ಕಾರ್ಯರು ಐಕಳ ಹರೀಶ್ ಶೆಟ್ಟಿ ಗುರ್ಕಾರ್ಮೆಡ್ ವಿಧಾನಸಭೆತ ಹೊಸ ಗುರ್ಕಾರ್ಯರು ಯುಟಿ ಖಾದರ್ ಬೊಕ್ಕ ಕಾಪು ಕ್ಷೇತ್ರದ ಹೊಸ ಶಾಸಕರು ಸುರೇಶ್ ಶೆಟ್ಟಿ ಗುರುಮೇರೆಗೆ ಸಮ್ಮಾನದ ಮರ್ಯಾದೆ ಮಲ್ತೇರ. ಅಂಕಣಗಾರೆ ಚೇರ್ಕಾಡಿ ಸಚ್ಚಿದಾನಂದ ಶೆಟ್ಟಿ, ಸತೀಶ್ ಶೆಟ್ಟಿ ಉಡಿಪು, ಡಾ ನಿರಂಜನ ಶೆಟ್ಟಿ ಕೇದೂರು, ದಯಾಮಣಿ ಶೆಟ್ಟಿ ಎಕ್ಕಾರ್, ನೀತಾ ರಾಜೇಶ್ ಶೆಟ್ಟಿ ಹಿರಿಯಡ್ಕ, ಅರ್ಪಿತಾ ಶೆಟ್ಟಿ ಕಟಪಾಡಿ, ಹಿರಿಯ ವಾರ್ತಾಮಾಣಿ ಆರ್ ರಾಮಕೃಷ್ಣ ಬೊಕ್ಕ ಮೊಹಮ್ಮದ್ ಆರಿಫ್ ಪಡುಗುದ್ರೆ ಟಿವಿ ಕಾರ್ಯಕ್ರಮ ನಡಪಾದ ಕುರುಪಿನ ನಿತಿನ್ ಸಾಲಿಯನ್ ಮಕ್ಳಿಗೆ ಸಾಧಕರನ್ನ ನೆಲೆಟ್ಟು ಮರ್ಯಾದೆ ಮಲ್ತೇರ. ಒಕ್ಕೂಟದ ಪೋಷಕರು ಆನಂದ ಶೆಟ್ಟಿ ತೋನ್ಸೆ, ಪ್ರವೀಣ ಭೋಜಿ ಶೆಟ್ಟಿ, ಶಶಿಧರ ಶೆಟ್ಟಿ ಬರೋಡ, ರಾಜೇಶ್ ಶೆಟ್ಟಿ ಬೊಂಬಾಯಿ, ರವಿನಾಥ ಶೆಟ್ಟಿ ಅಂಕಲೇಶ್ವರ ಪಾಲ್ಗೊಂಡರು. ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಶಾಸಕರು ರಾಜ್ಯ ವಿಧಾನಸಭೆತ ಹೊಸ ಸಭಾ ಗುರ್ಕಾರ್ಯರಾಯನ ಯುಟಿ ಖಾದರ್ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ದುಂಬುದ ಕೇಂದ್ರ ಮಂತ್ರಿ ಬಿ ಜನಾರ್ದನ ಪೂಜಾರಿಯರ್ನ ಬಂಟ್ವಾಳ ಬಸ್ತಿ ಪಡಪದ ಇಲ್ಲಡಿಪೋದು ಪೂಜಾರಿಯರ್ನ ಆಶೀರ್ವಾದ ದೆತೊಂಡೆರು. ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಶಾಸಕರು ರಾಜ್ಯ ವಿಧಾನಸಭೆತ ಹೊಸ ಗುರ್ಕಾರ್ಯರಾಯನ ಯುಟಿ ಖಾದರ್ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕೆ ದುಂಬುದ ಕೇಂದ್ರ ಮಂತ್ರಿ ಬಿ ಜನಾರ್ದನ ಪೂಜಾರಿಯರ್ನ ಬಂಟ್ವಾಳ ಬಸ್ತಿ ಪಡಪದ ಇಲ್ಲಡಿಪೋದು ಪೂಜಾರಿಯರನ ಆಶೀರ್ವಾದ ದೆತೊಂಡೆರು. ಈ ಪೊರ್ತುಡು ಪೂಜಾರಿಯರು ಪಾತಿರ್ದು ಕರ್ನಾಟಕಡು ಖಾದರ್ಗೆ ಸರಿಸಾಟಿ ಏರ್ಲಾ ಇಜ್ಜರಂದು ಮೆಚ್ಚುಗೆ ತೆರಿಪಾಯರ. ಯುಟಿ ಖಾದರ್ ಪಾತಿರ್ದು ಮುಖ್ಯಮಂತ್ರಿ ಒತ್ತು ಮುಖ್ಯಮಂತ್ರಿ ಶಾಸಕರ ಬೊಕ್ಕ ಎದುರು ಪಕ್ಷದ ಕಾರ್ಯನೋ ಪ್ರಾಮಾಣಿಕವಾದ ಸುಧಾರವೆ ಎಂದು ಭರವಸೆ ಕೊರಿಯರು. ಜನಾರ್ದನ ಪೂಜಾರಿ ಬೊಕ್ಕ ಹಿರಿಯರ್ನ ಸಲಹೆ ಸೂಚನೆಯನ್ನು ಪಾಲಿತೊಂದು ವೈಕುಂಠ ಬಾಳಿಗ ಕೆಎಸ್ ಹೆಗ್ಡೆ ನಡತೊನ್ನಂಚ ದುಂಬುಪೋದು ಜಿಲ್ಲೆದ ಬೊಕ್ಕ ಕ್ಷೇತ್ರದ ಓಟದಕ್ಲ ಮರ್ಯಾದೆ ಉರಿಪಾವನ ಕೆಲಸ ಮಲ್ಪ ಎಂದು ಪಂಡಿರ. ಈಶ್ವರ ಉಳ್ಳಾಲ, ಮಹಮ್ಮದ್ ಮೋನು, ಸದಾಶಿವ ಉಳ್ಳಾಲ, ದೀಪಕ್ ಪಿಲಾರ್, ಹಾಶಿರ್ ಪೆರಿಮಾರ್, ದಿನೇಶ್ ಪೂಜಾರಿ, ಪುರುಷೋತ್ತಮ ಶೆಟ್ಟಿ ಒಟ್ಟುಗಿತ್ತೆರ. ವಿಧಾನಸಭಾ ಸಭಾಧ್ಯಕ್ಷ ವಹಿಸಿದ ನಂತರ ನಮ್ಮ ಗೌರವಿತರು ನಮಗೆ ರಾಜ್ಯದಲ್ಲಿ ಗೌರವಲಾಗಿದ್ದ ಸನ್ಮಾನ್ಯ ಜನಾರ್ದನ್ ಪೂಜಾರಿ ಅವರ ಬಳಿ ಬಂದು ಅವರ ಆಶೀರ್ವಾದ ಪಡ್ಕೊಂಡಿದ್ದೇವೆ. ಬಹುಶಃ ಇದು ಸಂವಿಧಾನಬದ್ಧವಾದ ಜವಾಬ್ದಾರಿಯಾದ ಗೌರವಿಸುವಂಥ ಕೆಲಸವನ್ನು ಎಲ್ಲ ಹಿರಿಯರ ಮತ್ತು ಎಲ್ಲ ಶಾಸಕರ ಮತ್ತು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಪ್ರತಿಪಕ್ಷದವರ ಮತ್ತು ಎಲ್ಲ ಸಹಕಾರದ ಕಾರ್ಯವನ್ನು ಪ್ರಾಮಾಣಿಕತೆ ನಿರ್ವಹಿಸ್ತೇನೆ. ಈ ಸಂದರ್ಭದಲ್ಲಿ ಬಹುಶಃ
ಬಂದು ನಮ್ಮ ಜನ ಪೂಜೆ ಆಶೀರ್ವಾದ ನಾವು ಇವತ್ತು ಬೇಡಿಕೊಂಡಿದ್ದೇವೆ. ನಮ್ಮ ಜನರ ಪೂಜೆಯವರಿಗೆ ಕೂಡ ಬಹುಶಃ ಏನು ಇಷ್ಟ ತನಕ ಬಂದಿದ್ದೀವಿ ಭಾಳ ಚೆನ್ನಾಗಿ ಕೆಲಸ ನಡೆಸ್ಕೊಂಡು ಬಂದಿದ್ವಿ. ಮುಂದೆ ಕೂಡ ಭಾಳ ಉತ್ತಮ ಕೆಲಸ ನಡೆಸಿಕೊಂಡು ಹೋಗುವಂಥ ಬುದ್ಧಿವಾದನ ಕೂಡ ಇವತ್ತು ಹೇಳಿರ್ತಾರೆ. ಅದನ್ನು ಎಲ್ಲರ ಸಲಹೆ ಸೂಚನೆ ಮಾರ್ಗದರ್ಶನ ಪಡ್ಕೊಂಡು ಏನು ನಮ್ಮ ಹಿರಿಯದ ಅಂತ ವೈಕುಂಠ ಬಾಲಿಕರು ಮತ್ತು ಕೇಸರಿಗಳಂತ ಹಿರಿಯರು ಇವತ್ತು ನಮಗೆ ಮೇಲ್ಪಂಕ್ತಿ ಹಾಕಿ ಕೊಟ್ಟಿದ್ದಾರೆ. ಅದೇ ಅನುಗುಣವಾಗಿ ನಡೆದುಕೊಂಡು ಬಹುಶಃ ಜಿಲ್ಲೆಯ ಗೌರವ, ನಮ್ಮ ಜನತೆಯ ಗೌರವ, ನಮ್ಮ ಕ್ಷೇತ್ರ ಮತದ ಗೌರವ ಉಳಿಸುವಂಥ ಕೆಲಸ ಮಾಡುತ್ತಿದ್ದಾರೆ. ಬಂಟ್ವಾಳ ಶಾಸಕರ ರಾಜೇಶ್ ನಾಯ್ಕ್ ಉಳಿಪಾಡಿಯರ್ನ ಪಕ್ಷದ ಆಫೀಸ್ ಉದಿಪನಲೇಸ್ ಇಂಚಿಪ್ಪ ನಡೆತಂಡು ಕರೆದು ಪೋಯಿನ 4 ಜನ ಬಿಜೆಪಿ ಕಾರ್ಯಕರ್ತರ ಕುಟುಂಬಗೂ 2 ಲಕ್ಷ ರೂಪಾಯಿ ದಂಚ ಶಾಸಕರ ಈ ಪುರ್ತುಡು ಪಟ್ಟಿಯರ. ಬಂಟ್ವಾಳ ಶಾಸಕರ ರಾಜೇಶ್ ನಾಯ್ಕ್ ಉಳಿಪಾಡಿಯರ್ನ ಪಕ್ಷದ ಆಫೀಸ್ ಉದಿಪನಲೇಸ್ ಇಂಚಿಪ್ಪ ನಡೆತಂಡು ಕರೆದು ಪೋಯಿನ 4 ಜನ ಬಿಜೆಪಿ ಕಾರ್ಯಕರ್ತರ ಕುಟುಂಬಗೂ 2 ಲಕ್ಷ ರೂಪಾಯಿ ದಂಚ ಶಾಸಕರ ಈ ಪುರ್ತುಡು ಕೊಡ್ದು ಆ ಕುಟುಂಬಲಿಗೆ ಸಮಾಧಾನ ಪಂಡ್ಯರ. ಈ ಪುರ್ತುಡು ಶಾಸಕರ ರಾಜೇಶ್ ನಾಯ್ಕ್ ಪಾತೆರ್ದು ಓಟುಡು ಗೆಂದಿ ಬೊಕ್ಕ ವಿಜಯೋತ್ಸವ ದಿತ್ತಂಡು ಐನ ದೆತ್ತು ಪಾಡ್ದು ಸೇವಾ ಉತ್ಸವ ಪನ್ಪನ ಕಾರ್ಯಕ್ರಮ ಮಲ್ತದ ಕಾರ್ಯಕರ್ತರ ಕುಟುಂಬಗೂ ಸಾಯಿ ಅಪ್ಪನ ಕಾರ್ಯಕ್ರಮ ಮಲ್ತದ. ಇಂಚಿಪತೀರ್ನ ಬಿಜೆಪಿ ಕಾರ್ಯಕರ್ತರಾಯ್ನ ಜನಾರ್ದನ ಬಾರಿಂಜೆ, ಪ್ರವೀಣ್ ನಾಯಕ್, ನಿತಿನ್ ಯಾನೆ, ರೂಪೇಶ್ ಪೂಜಾರಿ, ವಿಜಿತ್ ಗುರುವಾಯನ ಕೆರೆ ಮಕ್ಕಳನ್ನ ಕುಟುಂಬಗೂ ಸಾಯಿ ಕೊಡ್ತನೊಂದು ಪಂಡೇರ. ತೆರಳುವ ಸಂದರ್ಭದಲ್ಲಿ ಬೆಳಗ್ಗಿನ ಜಾವ ಸುಮಾರು 6:30-7 ಗಂಟೆಯ ಸಮಯ ವಿಜಿತ್ ಎನ್ನುವಂಥ ಯುವಕ ಆಕಸ್ಮಿಕವಾಗಿ ಅಪಘಾತ ಆಗಿ ಆ ಸ್ಥಳದಲ್ಲಿ ಮಡಿದಂಥ ಯುವಕ, ಅವರ ಮನೆಯವರು ಇಲ್ಲಿ ಉಪಸ್ಥಿತರಿದ್ದಾರೆ. ಆ ಯುವಕನ ಬಳಿ ಕೂಡ ಆ ಕುಟುಂಬಕ್ಕೆ ನೆರವೇರಬೇಕೆನ್ನುವ ಕಾರಣಕ್ಕಾಗಿ ಇವತ್ತು ದೇಣಿಗೆಯನ್ನು ನೀಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಅವರ ಪತ್ನಿಯವರಿಗೆ ಉದ್ಯೋಗದ ಭರವಸೆಯನ್ನು ಕೂಡ ಈಗ ಮಾತಾಡಿ ಇನ್ನು ಕೆಲವೇ ಸಮಯದಲ್ಲಿ ಉದ್ಯೋಗದ ಒಂದು ಭರವಸೆಯನ್ನು ಕೂಡ ಶಾಸಕರು ನೀಡ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಡ್ ಅಲ್ಪಸಂಖ್ಯಾತರನ ಜವನೇರನ್ಕೆರ್ನ ಕೇಸ್ಲೆನ ಮಿತ್ತ ಮಟ್ಟದ ತನಿಖೆಗೆ ಕೊರಡೊಂದು ಮುಸ್ಲಿಂ ಯುವಜನ ಪರಿಷತ್ ಗುರ್ಕಾರ್ಯರು ಅಶ್ರಫ್ ಕಲ್ಲೆಗ ಒತ್ತಾಯ ಮಲ್ದೇರ. ದಕ್ಷಿಣ ಕನ್ನಡ ಜಿಲ್ಲೆಡ್ ಅಲ್ಪಸಂಖ್ಯಾತರನ ಜವನೇರನ್ಕೆರ್ನ ಕೇಸ್ಲೆನ ಮಿತ್ತ ಮಟ್ಟದ ತನಿಖೆಗೆ ಕೊರಡೊಂದು ಮುಸ್ಲಿಂ ಯುವಜನ ಪರಿಷತ್ ಒತ್ತಾಯ ಮಲ್ದಡ. ಮುಸ್ಲಿಂ ಯುವಜನ ಪರಿಷತ್ ಗುರ್ಕಾರ್ಯರು ಅಶ್ರಫ್ ಕಲ್ಲೆಗ ಈ ಬಗೆಟ್ ಸರ್ಕಾರಗೂ ಒತ್ತಾಯ ಮಲ್ತದ. ಈ ತುಂಬು ಎದುರು ಪಕ್ಷದ ನಾಯಕರಾದಿತ್ಯನ ಸಿದ್ದರಾಮಯ್ಯರ ಕೇಸ್ತ ತನಿಖೆಗೂ ಒತ್ತಾಯ ಮಲ್ತದಿತ್ತೇರ. ಇತ್ತಾರೆ ಮುಖ್ಯಮಂತ್ರಿ ಲಾದುಲ್ಲೇರ. ಜಿಲ್ಲೆಡ್ ಪ್ರವೀಣ್ ನೆಟ್ಟಾರ್ನ ಕೆರ್ನೆಡ್ ಬೊಕ್ಕ ಫಾಸಿಲ್ ಜಲೀಲ್ ಬೊಕ್ಕ ಮಸೂದನ್ ಕೆರ್ತೆರ ಅಂಡ ಅಪಘಾತ ಸರ್ಕಾರ ಮಕ್ಕಳನ ಕುಟುಂಬಗೂ ಪರಿಹಾರ ಕೊರ್ಪನ ಇಟ್ಲ ಭೇದ ಭಾವ ಮಲ್ದಂಡ. ಸರ್ಕಾರ ಈ ಮೂಜಿ ಕುಟುಂಬಲೆಗ್ಲ 25 ಲಕ್ಷ ರೂಪಾಯಿ ದಂಚ ಪರಿಹಾರ ಕೊರಡು, ಕುಟುಂಬದವರಿಯಾಗ ಬೇಲೆ ಮಲ್ತು ಕೊರಡು. ಮೂವರೇನು ಕೆರ್ನ ಕೇಸನ್ನು NIA ಹತ್ತಂಡ ಮಿತ್ತ ಮಟ್ಟದ ಅಧಿಕಾರಿಲಿಡ್ದು ತನಿಖೆ ಮಲ್ಪಡೊಂದು ಅಶ್ರಫ್ ಕಲ್ಲೆಗ ಒತ್ತಾಯ ಮಲ್ತೇರ. ಪ್ರವೀಣ್ ನೆಟ್ಟಾರ್ನ ಕೆರ್ನ ಕೇಸಿಡ್ಲ ಸಂಶಯ ಉಂಡು. ಪ್ರವೀಣ್ ನೆಟ್ಟಾರ್ನ ಕೆರ್ನೇಕೆ ಎದುರು ಅದು ಮೂವರೇನು ಕೆರ್ತನಂದು VHP ನಾಯಕೆ ಶರಣ್ ಪಂಪ್ವೆಲ್ ಸಾರ್ವಜನಿಕ ಸಭೆಟ್ ಪಂತೇರ. ಅರೆ ಮಿತ್ ಪೊಲೀಸರು ಸುಮೋಟೋ ಕೇಸ್ ಪಾಡ್ದಿಜರು. ಸರ್ಕಾರ ಈ ಬಗೆಟ್ ಕ್ರಮದ ತೊನಡೊಂದು ಅಶ್ರಫ್ ಕಲ್ಲೆಗ ಒತ್ತಾಯ ಮಲ್ತೇರ. ನಾನು ಹೊಸ ಸರ್ಕಾರ ಬಂದಿದೆ, ಜಾತ್ಯತೀತ ನೆಲೆಯಲ್ಲಿದ್ದಂಥ ಒಂದು ಸರ್ಕಾರ. ಅವರು ಹಿಂದೆ ವಿರೋಧ ಪಕ್ಷದ ನಾಯಕರಾಗಿರೋ ಸಿದ್ದರಾಮಯ್ಯ ಅವರು ಜಿಲ್ಲೆಗೆ ಬಂದು ನಮ್ಮ ಸರ್ಕಾರ ಬಂದರೆ ನಾವು ಪರಿಹಾರವನ್ನು ಮತ್ತು ತನಿಖೆಯನ್ನು ಕೈಗೊಳ್ತೇವೆ ಎಂಬ ಭರವಸೆಯನ್ನು ಕೊಟ್ಟಿದ್ದರು. ಈಗ ನೂತನ ಸರ್ಕಾರ ಬಂದಿದೆ. ನಾನು ಈ ರಾಜ್ಯದ ಮುಖ್ಯಮಂತ್ರಿಯಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ ದುಷ್ಕರ್ಮಿಗಳಿಂದ ಹತ್ಯೆಯಾದಂಥ ಈ 3 ಜನರಿಗೆ 25 ಲಕ್ಷ ಪರಿಹಾರ ಮತ್ತು ಅವರ ಕುಟುಂಬದವರೊಬ್ಬರಿಗೆ ಸರ್ಕಾರಿ ಉದ್ಯೋಗವನ್ನು ಕೊಡಬೇಕು ಎಂದು ನಾನು ಈ ಸಂದರ್ಭದಲ್ಲಿ ಅವರನ್ನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇದನ್ನು ಈಡೇರಿಸದಿದ್ದಲ್ಲಿ ನೀವು ಕೊಟ್ಟಂಥ ಭರವಸೆ ಅದು ಸುಳ್ಳಾಗ್ತದೆ. ಅದರ ವಿರುದ್ಧ ನಾವು ಜಿಲ್ಲಾದ್ಯಂತ ಎಲ್ಲ ಮುಸ್ಲಿಂ ಸಂಘಟನೆಯವರು ಉಗ್ರವಾದಂಥ ಹೋರಾಟವನ್ನು ಮಾಡಬೇಕಾಗ್ತದೆ ಎಂದು ಈ ಸಂದರ್ಭ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿನ ನಾನೆಲ್ಲ ಈತೆ ಪೊರ್ತುಗ ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.